ವ್ಯಾಪಾರಿಯೊಬ್ಬರನ್ನ ಹನಿ ಟ್ರ್ಯಾಪ್ ಜಾಲಕ್ಕೆ ಸಿಲುಕಿಸಿ ಹಣ ವಸೂಲಿ ಮಾಡ್ತಾ ಇದ್ದ ದಂಪತಿ ಸೇರಿದಂತೆ 3 ಆರೋಪಿಗಳನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಕುಬಣೂರು ನಿವಾಸಿ ರಿಜ್ವಾನ, ಆಕೆಯ ಪತಿ ಹಸನ್ ಆಸಿಫ್ ಮತ್ತು ಇವರ ಸಂಬಂಧಿ ಸಿರಾಜ್ ಬಂಧಿತ ಆರೋಪಿಗಳು 64 ವರ್ಷದ ವ್ಯಾಪಾರಿಯೊಬ್ಬರ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡುವುದಾಗಿ ಬೆದರಿಕೆಯನ್ನು ಹಾಕಿ ಈ ಹಣ ವಸೂಲಿ ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ಅಂತಿಮವಾಗಿ ಆರೋಪಿಗಳು ಮತ್ತಷ್ಟು ದೊಡ್ಡ ಮೊತ್ತಕ್ಕೆ ಬೇಡಿಕೆ ಇಟ್ಟಾಗ ಸಂತ್ರಸ್ತ ವ್ಯಾಪಾರಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ಆಗಸ್ಟ್ 16ರಂದು ಈ ಘಟನೆ ನಡೆದಿತ್ತು. ತಾನು ಪಡೆದಿದ್ದ 5,000 ರೂಪಾಯಿ ಸಾಲವನ್ನ ಮರಳಿ ನೀಡುವುದಾಗಿ ನಂಬಿಸಿದ ರಿಜ್ವಾನ ವ್ಯಾಪಾರಿಯನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಬಳಿಕ ಆತನನ್ನ ಬೆಡ್ರೂಮ್ಗೆ ಕರೆದೊಯ್ದು ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ದ ಉಳಿದ ಆರೋಪಿಗಳೊಂದಿಗೆ ಸೇರಿಕೊಂಡು ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರೀಕರಿಸಿದ್ದಾರೆ ಎನ್ನಲಾಗಿದೆ. ನಂತರ ದೃಶ್ಯಗಳನ್ನು ಸಾರ್ವಜನಿಕರಿಗೆ ಕೊಡುವುದಾಗಿ ಬೆದರಿಕೆಯನ್ನ ನೀಡಿ ಹಣವನ್ನ ಪಡ್ಕೊಂಡಿದ್ರು. ಎಟಿಎಂ ಕಾರ್ಡ್ ಹಾಗೂ ಮೊಬೈಲ್ ಫೋನ್ಗಳನ್ನು ಕೂಡ ಕಸಿದುಕೊಂಡಿದ್ರು. ಆರಂಭದಲ್ಲಿ ವ್ಯಾಪಾರಿಯಿಂದ 1,500 ರೂಪಾಯಿ ನಗದು, ಒಂದು ಸಣ್ಣ ಮೊಬೈಲ್ ಹಾಗೂ ಕಾರಿನ ಕೀಯನ್ನು ಆರೋಪಿಗಳು ಕಿತ್ತುಕೊಂಡಿದ್ರು. ಬಳಿಕ ಕಾರಿನಲ್ಲಿದ್ದ 25,000 ರೂಪಾಯಿ ಮೌಲ್ಯದ ಮತ್ತೊಂದು ಮೊಬೈಲ್, 2 ಎಟಿಎಂ ಕಾರ್ಡ್ಗಳನ್ನು ದೋಚಿದ್ದಾರೆ. ಜೀವ ಬೆದರಿಕೆಯನ್ನು ಹಾಕಿ ಎಟಿಎಂ ಪಿನ್ ನಂಬರ್ ಪಡೆದು ಬ್ಯಾಂಕ್ ಖಾತೆಯಿಂದ 7,200 ರೂಪಾಯಿಯನ್ನು ಡ್ರಾ ಮಾಡಿದ್ದಾರೆ. ಅಲ್ಲದೆ ಆಗಸ್ಟ್ 17ರಂದು ವ್ಯಾಪಾರಿಯ ಅಂಗಡಿಗೆ ನೇರವಾಗಿ ಬಂದು ಮತ್ತೆ 5,000 ರೂಪಾಯಿಯನ್ನು ವಸೂಲು ಮಾಡಿದ್ದಾರೆ. ಇನ್ನೂ 2 ಲಕ್ಷ ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಾಗ ಸಹಿಸಲಾರದ ವ್ಯಾಪಾರಿ ಕುಂಬಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 3ರನ್ನ ಬಂಧಿಸಿದ್ದಾರೆ.